ಕರ್ನಾಟಕ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯ ಮೂಲಕ ಜಾರಿಗೆ ತಂದಿರುವ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ಅಧಿನಿಯಮ 2021 ಮತಾಂತರ ನಿಷೇಧ ಕಾಯ್ದೆ ವ್ಯಾಪಕ ಲೋಪದೋಷಗಳಿಂದ ಕೂಡಿದೆ ಮತ್ತು ಇದರ ಉದ್ದೇಶ ನಿರ್ದಿಷ್ಟ ಸಮುದಾಯ ಮತ್ತು ಸೇವಾ ಸಂಸ್ಥೆಗಳಿಗೆ ಕಿರುಕುಳ ನೀಡುವಂತೆ ತೋರುತ್ತಿದೆ ಎಂದು ಮಂಗಳೂರಿನ ಸಮಾನ ಮನಸ್ಕರು ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಸಮಾನ ಮನಸ್ಕರ ಪರವಾಗಿ ಮಾತನಾಡಿದ ಮಾಜಿ ಶಾಸಕ ಚೇರ್ಲೋಪು ಅವರು ಈ ಹೊಸ ಕಾಯ್ದೆಯ ಪ್ರಕಾರ ಶಿಕ್ಷಣ, ಆರೋಗ್ಯ, ಸೇವೆಯ ಹೆಸರಿನಲ್ಲಿ ಆಮಿಷ ತೋರಿ ಮತಾಂತರ ಮಾಡಬಾರದು ಎಂದಿದೆ. ಮೇಲ್ನೋಟಕ್ಕೆ ಎಲ್ಲರೂ ಒಪ್ಪುವಂತದ್ದೇ. ಆದರೆ ರಾಜ್ಯದಲ್ಲಿ ಸಾವಿರಾರು ಸಂಸ್ಥೆಗಳು ಕಾರ್ಯನಿರ್ವಹಣೆ ಮಾಡುತ್ತಿದೆ. ಇಲ್ಲಿ ಅನಾಥಾಶ್ರಮ, ವೃದ್ಧಾಶ್ರಮ ಉಚಿತ ಸೇವೆಯನ್ನ ಸಲ್ಲಿಸುತ್ತಿವೆ. ಅದೇ ರೀತಿ ಹಲವು ಸಂಸ್ಥೆಗಳು ಶಿಕ್ಷಣ ಶುಲ್ಕದಲ್ಲಿ ಬಡವರಿಗೆ ರಿಯಾಯಿತಿ, ಉಚಿತ ಆರೋಗ್ಯ ಸೇವೆ ಕೂಡ ಮಾಡುತ್ತಿವೆ. ಹೀಗೆ ಮಾಡುವಾಗ ಜಾತಿ ಧರ್ಮಗಳನ್ನ ನೋಡದೆ ಮಾಡ್ತಾರೆ. ಆದರೆ ಈ ಕಾಯ್ದೆಯಡಿ ಮತಾಂತರ ಆರೋಪದಲ್ಲಿ ದೂರು ನೀಡಬಹುದಾಗಿದೆ. ಇದು ಬಿಜೆಪಿ ಸರ್ಕಾರದ ಹಿಡನ್ ಅಜೆಂಡಾ ಆಗಿದ್ದು, ಧರ್ಮ ಜಾತಿ ಹೆಸರಿನಲ್ಲಿ ಸಮಾಜ ಒಡೆಯುವ ಯತ್ನ ಎಂದು ಆರೋಪಿಸಿದ್ರು. ಸೇವೆಯ ದೃಷ್ಟಿಯಿಂದ ಕಾರ್ಯ ಮಾಡುವ ಸಂಸ್ಥೆಗಳು ಅದನ್ನು ಕೈಬಿಡಬೇಕಾಗ್ತದೆ. ಆಗ ಎಲ್ಲ ಸಮುದಾಯದ ಬಡವರಿಗೆ, ನಿರ್ಗತಿಕರಿಗೆ ಅನ್ಯಾಯವಾಗ್ತದೆ ಎಂದು ಹೇಳಿದ್ರು. ಈ ಒಂದು ಮಸೂದೆಯ ಪ್ರಕಾರ ಈ ಮಸೂದೆಯು ಹಲವು ಚ್ಯುತಿಗಳಿಂದ ಸೇರಿದೆ ಅಂತ ಹೇಳಲಿಕ್ಕೆ ತಮ್ಮ ಮುಂದೆ ಇಷ್ಟಪಡ್ತಾ ಇದ್ದೀವಿ. ಪ್ರಮುಖವಾಗಿ ಕೆಲವು ಧರ್ಮಗಳನ್ನು, ಕೆಲವು ಧಾರ್ಮಿಕ ಸಂಘಟನೆಗಳನ್ನು ಮನಸ್ಸಿನಲ್ಲಿಟ್ಟು ಒಂದು ನಿರ್ದಿಷ್ಟವಾದ ಒಂದು ಉದ್ದೇಶದಿಂದ ಸರ್ಕಾರ ಈ ಮಸೂದೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ, ಸೇವೆಗಳಲ್ಲಿ, ವಿವಿಧ ಸಂಘಟನೆಗಳಲ್ಲಿ ಹಲವಾರು ಧಾರ್ಮಿಕ ಸಂಸ್ಥೆಗಳು ಅಥವಾ ಸರ್ಕಾರೇತರ ಸಂಸ್ಥೆಗಳು ಈಗಾಗಲೇ ನಿರಂತರವಾಗಿ ಸಮಾಜದಲ್ಲಿ ಕೆಲಸವನ್ನು ಮಾಡ್ತಾ ಇವೆ. ಆದರೆ ಈವರೆಗೆ ಈ ಸಂಸ್ಥೆಗಳ ಮೇಲೆ ಯಾರೂ ಕೂಡ ಸಂಶಯವನ್ನು ಹೇರಲಿಲ್ಲ, ಸಂಶಯ ಪಡಲಿಲ್ಲ. ಆದರೆ ಈ ಒಂದು ಮಸೂದೆಯನ್ನು ತಂದು ಎಲ್ಲ ಸಂಘಟನೆಗಳು ಮುಂದಕ್ಕೆ ಮತಾಂತರಗೊಳಿಸ್ತಾರೆ ಎಂಬ ಒಂದು ಆಪಾದನೆಯನ್ನು ಈ ಸಂಘಟನೆಗಳ ಮೇಲೆ ಬರುವಂತೆ ಮಾಡಲಾಗಿದೆ. ಇದರಿಂದ ಏನು ಅವಸ್ಥೆ ಆಗ್ತಾ ಇದೆ ಅಂದರೆ, ಈವರೆಗೆ ಸಮಾಜ ಸೇವೆಯಲ್ಲಿ ನಿರತರಾಗಿರುವಂಥ ಧಾರ್ಮಿಕ ಶಿಕ್ಷಣ ಸಂಸ್ಥೆಗಳು ಅಂದರೆ ಶಿಕ್ಷಣವನ್ನು ಕೊಟ್ಟರೂ ಕೂಡ, ಅಥವಾ ಯಾರಿಗಾದರೂ ಒಂದು ಕೆಲಸವನ್ನು ಕೊಟ್ಟರೂ ಕೂಡ, ಅಥವಾ ಯಾರಿಗಾದ್ರೂ ವೈದ್ಯಕೀಯ ಸೇವೆ ಕೊಟ್ಟರೂ ಕೂಡ, ಅಥವಾ ಯಾವುದೇ ಅನಾಥಾಲಯಕ್ಕೆ ಸೇರಿಸಿದ್ರು ಕೂಡ ಅದೆಲ್ಲವೂ ಕೂಡ ನೀವು ಅದು ಧಾರ್ಮಿಕ ಇದಕ್ಕೆ ಅವನಿಗೆ ಮತಾಂತರ ಮಾಡಲಿಕ್ಕೆ ಪ್ರಚೋದನೆ ಮಾಡಲಾಗಿದೆ ಅಂತ ಅವನಂತೆ ಕಂಪ್ಲೇಂಟ್ ಕೊಡ್ಬೋದು. ಹಾಗಾದರೆ ಯಾರು ಇನ್ನು ಶಿಕ್ಷಣ ಕೊಡ್ತಾರೆ? ಅವರ ಆರೋಗ್ಯಕ್ಕೆ ಯಾರು ಸೇವೆಯನ್ನು ಕೊಡಲಿಕ್ಕೆ ಬರ್ತಾರೆ? ಯಾರು ಅನಾಥಾಲಯಕ್ಕೆ ಸೇರಿಸ್ತಾರೆ? ಇದರಿಂದ ಯಾರಿಗೆ ತೊಂದರೆ? ಮೇಲ್ವರ್ಗದವರಿಗೆ ಯಾವುದೇ ತೊಂದರೆ ಇಲ್ಲ. ಮೇಲ್ವರ್ಗದವರಿಗೆ ಈವರೆಗೆ ಬೇಕಾಗಿರುವಂಥ ಶಿಕ್ಷಣ ಇತ್ಯಾದಿ ದೊರಕ್ತಾ ಇದೆ. ಈವರೆಗೆ ಸಮಾಜದಲ್ಲಿ ಕಟ್ಟಕಡೆಯಲ್ಲಿದ್ದ ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ ಪಂಗಡದವರು ಅಥವಾ ಈ ಅಲ್ಪಸಂಖ್ಯಾತ ಇವರಿಗೆಲ್ಲ ಈ ಎಲ್ಲ ಸೌಲಭ್ಯಗಳಿಂದ ಅವರು ವಂಚಿತರಾಗಿದ್ದಾರೆ. ಅಂಥ ವ್ಯಕ್ತಿಗಳಿಗೆ ಸಹಾಯ ಮಾಡುತ್ತಿರುವಂಥ ಕೆಲವು ಸಂಸ್ಥೆಗಳು, ಅದು ಸರ್ಕಾರೇತರ ಸಂಸ್ಥೆಗಳಾಗಿರ್ಬೋದು, ಧಾರ್ಮಿಕ ಸಂಸ್ಥೆಗಳಾಗಿರ್ಬೋದು, ಅವರೆಲ್ಲೂ ಸಹಾಯ ಮಾಡ್ತಿದ್ರು. ಆದರೆ ಈ ಕಾನೂನಿನ ಅಡಿಯಲ್ಲಿ ಅವರು ಇನ್ನು ಸಹಾಯ ಮಾಡಲಿಕ್ಕೆ ಮುಂದೆ ಬಾರದಿದ್ದರೆ ಯಾರು ವಂಚಿತರಾಗ್ತಾರೆ? ಬಡ ವರ್ಗದ ಜನರು ವಂಚಿತರಾಗ್ತಾರೆ. ಸಿಪಿಐ ಮುಖಂಡ ಸುನಿಲ್ ಕುಮಾರ್ ಬಚಾಲ್ ಅವರು ಮಾತನಾಡಿ, ಇದು ಬಿಜೆಪಿ ಸರ್ಕಾರ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿ ನಡೆಸುತ್ತಿರುವ ರಾಜಕೀಯ. ಇದು ಕೇವಲ ಕ್ರೈಸ್ತ ಸಮುದಾಯದ ಸಂಸ್ಥೆಗಳಿಗೆ ಮಾತ್ರ ಅನ್ವಯವಾಗುವುದಿಲ್ಲ. ಆಶ್ರಯ, ಶಿಕ್ಷಣ ಸೇವೆ ನೀಡುವ ಮೇಲೂ ಪರಿಣಾಮ ಬೀರಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2% 1.7ಕ್ಕೆ ಕ್ರೈಸ್ತರ ಜನಸಂಖ್ಯೆ ಇಳಿಕೆಯಾಗಿದೆ. ಆದರೆ ನೂರಾರು ವರ್ಷಗಳಿಂದ ಜಿಲ್ಲೆಯಲ್ಲಿ ಶಿಕ್ಷಣ, ಆರೋಗ್ಯ ಸೇವೆಯಲ್ಲಿ ಕ್ರೈಸ್ತ ಸಂಸ್ಥೆಗಳು ತೊಡಗಿಸಿಕೊಂಡಿರುವ ಕಾರಣ ದಲಿತರು, ಹಿಂದುಳಿದ ವರ್ಗದವರು ಪ್ರಯೋಜನ ಪಡೆಯಲು ಸಾಧ್ಯವಾಗಿದೆ. ಈ ಕಾನೂನಿನಲ್ಲಿ ಮತಾಂತರಕ್ಕೆ ಅವಕಾಶ ಇಲ್ಲ ಎನ್ನಲಾಗಿದ್ದು, ಮರು ಮತಾಂತರಕ್ಕೆ ಅವಕಾಶ ನೀಡಿರುವುದು ನಿಜಕ್ಕೂ ಖೇದಕರ ಎಂದು ಹೇಳಿದರು. ಇವತ್ತು ಅಲ್ಪಸಂಖ್ಯಾತರ ಟಾರ್ಗೆಟ್ ಇಟ್ಟುಕೊಂಡು ಕೆಲಸ ಆಗ್ತಾ ಇದೆ. ಮುಸಲ್ಮಾನ ಬಂಧುಗಳ ಟಾರ್ಗೆಟ್ ಒಂದಷ್ಟು ಅವರಲ್ಲಿ ಬಾಣಗಳಿದೆ. ಇವತ್ತು ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರನ್ನು ಕೂಡ ಟಾರ್ಗೆಟ್ ಮಾಡಲಿಕ್ಕೆ ಇವತ್ತು ಮತಾಂತರ ನಿಷೇಧನ ಕಾನೂನಿನ ಹೆಸರಿನಲ್ಲಿ ಇವತ್ತು ರಾಜಕೀಯವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಒಂದು ಬಹಳ ಸ್ಪಷ್ಟ ಇದೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನ ಏನಿವತ್ತು ಮತಾಂತರ ಆಗಿದ್ದಾರೆ ಅಂತ ಆಗಿದ್ದಾಗ ಈ ಕಾನೂನಿನ ಬಗ್ಗೆ ಇವತ್ತು ಯಾವುದೇ ಘಟನೆಗಳು ಆಗದೆ ಅದೇ
ಒಂದು ರೀತಿ ವ್ಯವಸ್ಥಿತ ಷಡ್ಯಂತ್ರವನ್ನು ಇವತ್ತು ಈ ಸರ್ಕಾರ ಮಾಡಲಿಕ್ಕೆ ಹೊರಟಿರುವಂಥದ್ದು. ಮತ್ತು ಇಡೀ ನಮ್ಮ ಸಂವಿಧಾನದ 25ನೇ ಪರಿಚಯದಲ್ಲಿ ಬಹಳ ಕ್ಲಿಯರ್ ಕಟ್ ಒಬ್ಬ ವ್ಯಕ್ತಿಗೆ ಅವನು ಸ್ವಯಂ ಪ್ರೇರಿತವಾಗಿ ಯಾವ ಧರ್ಮಕ್ಕೂ ಕೂಡ ಮತಾಂತರ ಆಗ್ಬೋದು, ಸಂವಿಧಾನ ಅವಕಾಶ ಕೊಟ್ಟಿದೆ. ಆದರೆ ಇಲ್ಲಿ ಇವರು ಒಂದು ರೀತಿ ಏನು ಇವತ್ತು ಒಂದು ಅಲ್ಪಸಂಖ್ಯಾತ ಸಮುದಾಯ, ಅದರಲ್ಲಿ ಕ್ರಿಶ್ಚಿಯನ್ ಇವತ್ತು ಬೇರೆ ಬೇರೆ ಅದು ಶಿಕ್ಷಣದ ಹೆಸರಿನಲ್ಲಿ ಆಗಿರ್ಬೋದು, ಆರೋಗ್ಯದ ಹೆಸರಿನಲ್ಲಿ ಇವತ್ತು ಇಷ್ಟು ದೊಡ್ಡ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಇವತ್ತು ಕಡಿವಾಣ. ಇವತ್ತು ಇಡೀ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಕ್ರಿಶ್ಚಿಯನ್ ಸಮುದಾಯ ಎಷ್ಟು ಇವತ್ತು ಹಿಂದಿಗಿಂತ ಬಹಳ ಕಡಿಮೆ, 2% ಇದ್ದದ್ದು ಇವತ್ತು 1.7ಕ್ಕೆ ಬಂದಿದೆ, ಅಷ್ಟು ಕಡಿಮೆ ಆಗಿದೆ. ಆದರೂ ಕೂಡ ಅವರ ಮೇಲೆ ಇವತ್ತು ಟಾರ್ಗೆಟ್ ಇಟ್ಕೊಂಡಿದ್ದ ಕೆಲಸ ಆಗ್ತದೆ. ಬಹಳ ನಾನು ನೇರವಾಗಿ ಹೇಳಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕ್ರಿಶ್ಚಿಯನ್ ಶಿಕ್ಷಣ ಸಂಸ್ಥೆಗಳು ಅಲ್ಲದೆ ಇರ್ತಿದ್ರೆ ಈ ಜಿಲ್ಲೆಯ ದಲಿತರಿಗೆ, ಈ ಜಿಲ್ಲೆಯ ಹಿಂದುಳಿದ ವರ್ಗಕ್ಕೆ ಶಿಕ್ಷಣವೇ ಸಿಗ್ತಾ ಇರಲಿಲ್ಲ. ಅಂದರೆ ಅಷ್ಟು ದೊಡ್ಡ ಸೇವೆಯನ್ನು ಮಾಡಿರ್ತಕ್ಕಂಥ ಈ ಒಂದು ಕಮ್ಯುನಿಟಿಯ ಬಗ್ಗೆ ಇವತ್ತು ಒಂದು ರೀತಿ ಅವಮಾನ ಮಾಡ್ತಕ್ಕಂಥ, ಅನುಮಾನ ವ್ಯಕ್ತಪಡಿಸ್ತಕ್ಕಂಥದ್ದು ಇವೆಲ್ಲವುಗಳಾಗ್ತಾ ಇದೆ. ಜೆಡಿಎಸ್ನ ರಾಜ್ಯ ಉಪಾಧ್ಯಕ್ಷರಾದ ಎಂಬಿ ಸದಾಶಿವ ಅವರು ಮಾತನಾಡಿ, ಸರ್ಕಾರ ತನ್ನ ವೈಫಲ್ಯವನ್ನ ಮರೆಮಾಚಲು ಕೋಮು ಸಂಘರ್ಷಕ್ಕೆ ಅವಕಾಶ ಆಗುವ ಕೋಮು ಧ್ರುವೀಕರಣ ಯತ್ನ ಇದಾಗಿದೆ ಎಂದು ಹೇಳಿದರು. ಧಾರ್ಮಿಕ ಸಂರಕ್ಷಣೆ ಕಾಯ್ದೆ ಅನ್ನುವ ಹೆಸರಿನಲ್ಲಿ ನಮ್ಮ ರಾಜ್ಯದಲ್ಲಿ ಮತಾಂತರವನ್ನು ತಡೀತೇವೆ ಎನ್ನುವಂಥ ಭಾವನೆಯನ್ನು ಬಿಂಬಿಸುವುದರ ಮೂಲಕ ಒಂದು ಕೋಮು ಧ್ರುವೀಕರಣವನ್ನು ಮಾಡುವುದಕ್ಕೆ ಹೊರಟಿದ್ದಾರೆ. ಅದರ ಜೊತೆಗೇ ಮತಾಂತರ ಆಗ್ತದೆ ಅನ್ನುವಂಥ ಸುಳ್ಳು ಸುದ್ದಿಯನ್ನು ಸರ್ಕಾರವೇ ಹಬ್ಬಿಸುವಂಥ ಒಂದು ವ್ಯವಸ್ಥಿತ ಜಾಲವನ್ನು ನಿರ್ಮಿಸಿದ್ದಾರೆ. ಇಲ್ಲಿರುವಂಥ ಸಮಾನ ಮನಸ್ಕರಾದ ನಾವು ಯಾರೂ ಮತಾಂತರಕ್ಕೆ ಪ್ರೋತ್ಸಾಹ ಮಾಡುವವರಲ್ಲ, ಅಥವಾ ಮತಾಂತರದ ಬಗ್ಗೆ ನಾವು ಯಾವುದೇ ಒಂದು ಸಿಂಪತಿ ಅಥವಾ ಅದರ ಬಗ್ಗೆ ನಾವು ಸಹಾನುಭೂತಿ ಉಳ್ಳವರು ಅಲ್ಲ. ಆದರೆ ಮತಾಂತರದ ಹೆಸರಿನಲ್ಲಿ ಒಂದು ಕಾಯ್ದೆಯನ್ನು ತಂದು ಜನರಲ್ಲಿ ಭೀತಿಯನ್ನು ಉಂಟು ಮಾಡಿ ಕೋಮುದಳ್ಳುಗಳನ್ನು ಸೃಷ್ಟಿ ಮಾಡುವ ಈ ಧಾರ್ಮಿಕ ಸಂರಕ್ಷಣೆ ಕಾಯ್ದೆ ಅತ್ಯಂತ ಹೀನವಾದ ಮತ್ತು ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದಂಥ ಒಂದು ಕಾಯ್ದೆ ಅನ್ನೋದನ್ನು ಜನರ ಮುಂದೆ ತರಲಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಮತಾಂತರ ಅನ್ನುವಂಥ ಶಬ್ದದಲ್ಲಿ ಅವರು ಬಳಸಿಕೊಂಡಂಥ ಸೆಕ್ಷನ್ 4 ಮತ್ತು 12 ಈಗಾಗಲೇ ಸಾಮಾನ್ಯ ಲೋಬೋರ್ ಅವರು ವಿವರಿಸಿದ ಹಾಗೆ, ಯಾರೇ ಒಬ್ಬ ತನ್ನ ಅತೃಪ್ತಿಯನ್ನು, ಅಸಮಾಧಾನವನ್ನು ಅಥವಾ ತನ್ನ ವೈಷಮ್ಯವನ್ನು ಭಾಳ ಸುಲಭವಾಗಿ ಈ ಒಂದು ಕಾಯ್ದೆಯನ್ನು ಬಳಸಿಕೊಂಡು ಅದನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇದೆ. ಸಾಮಾಜಿಕ ಕಾರ್ಯಕರ್ತ ಎಂಜಿ ಹೆಗ್ಡೆಯವರು ಮಾತನಾಡಿ, ಕಾನೂನಿನ ಪರಿಭಾಷೆಗೆ ಸೂಕ್ತವಾಗದ ಅವೈಜ್ಞಾನಿಕ ಕಾನೂನು ಇದು ಎಂದು ಹೇಳಿದರು. ಈ ಕಾನೂನು ಯಥಾಸ್ಥಿತಿಯಲ್ಲಿ ಜಾರಿಗೆ ಬಂದರೆ ಯಾವುದಾದ್ರೂ ಆಸ್ಪತ್ರೆ ಅಥವಾ ಶುಲ್ಕ ರಿಯಾಯಿತಿ ಅಥವಾ ಉಚಿತ ಶುಲ್ಕ ಕೊಡುವ ಶಾಲೆ, ಕಾಲೇಜು, ಆಸ್ಪತ್ರೆಗಳ ಎದುರಿಗೆ ಇನ್ನು ಮುಂದೆ ಯಾವುದೇ ಉಚಿತ ಸೇವೆ ಇರುವುದಿಲ್ಲ ಅಂತ ಬೋರ್ಡ್ ಹಾಕುವ ದಿನಗಳು ಬರ್ತವೆ. ಯಾಕೆಂತಂದರೆ ಇದನ್ನೇ ಅವಕಾಶವನ್ನಾಗಿಟ್ಟುಕೊಂಡು ಪರಸ್ಪರ ಸ್ಪರ್ಧಾಳುಗಳು ಇದನ್ನು ಉಪಯೋಗಿಸ್ಬೋದು. ಈಗ ಒಬ್ಬ ತನಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅವ ಹೇಳ್ಬೋದಲ್ಲ, ಅವಾಗಿ ಕಂಪ್ಲೇಂಟ್ ಕೊಡ್ಬೋದು. ಅವನಿಗೆ ಯಾರೂ ಇಲ್ಲ ಅಂತಂದರೆ ಒಬ್ಬ ವಕೀಲರನ್ನು ಕಾನೂನುಬದ್ಧವಾಗಿ ಸಂವಿಧಾನದ ಬದ್ಧವಾದಂಥ ಒಂದು ಇದಿದೆ, ವಕೀಲರನ್ನು ಇಟ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಪುಕ್ಸಟ್ ನನಗೆ ದುಡ್ಡು ಕೊಡಲಿಕ್ಕೆ ದುಡ್ಡಿಲ್ಲ ಹೇಳಿದ್ರೆ ಪ್ರಾಧಿಕಾರ ಇದೆ. ಈ ವ್ಯವಸ್ಥೆಗಳನ್ನೆಲ್ಲ ಉಪಯೋಗಿಸಿ ಅವ ಫೈಟ್ ಮಾಡಬೇಕು. ಅದು ಬಿಟ್ಟು ಯಾರೋ ಒಬ್ಬ ಸ್ನೇಹಿತ ಅಂದರೆ ಅವರು ಎಂಟ್ರ್ ಆಗೋದೇ ಸಂಘಟನೆಗಳಿಂದ. ಐ ಡೋಂಟ್ ವಾಂಟ್ ಟು ಕೋಟ್ ಎನಿ ಒನ್ ಸೈಡ್, ಯಾವ ಸೈಡ್. ಮತ್ತು ಕ್ರಿಯೆಗೆ ಪ್ರತಿಕ್ರಿಯೆ, ನನ್ನ ಇನ್ಸ್ಟಿಟ್ಯೂಷನ್ ಮೇಲೆ ಕೊಟ್ಟರೆ ನಿಮ್ಮ ಇನ್ಸ್ಟಿಟ್ಯೂಷನ್ ಮೇಲೆ ನಾನೊಂದು ಕೊಡಿಸ್ತೇನೆ ಹೇಳೋದು ಸ್ಟಾರ್ಟ್ ಆಗ್ತದೆ. ಕಾಂಗ್ರೆಸ್ ಮುಖಂಡ ವಿಶ್ವಾಸ್ ಕುಮಾರ್ ದಾಸ್ ಮಾತನಾಡಿ, ಕಾನೂನು ಜಾರಿಗೆ ತರಲು ಹೊರಟಿರುವ ಕ್ರಮ ಸರಿಯಲ್ಲ. ಹೊಸ ಕಾನೂನು ತಂದು ಜನರ ಮೇಲೆ ದಬ್ಬಾಳಿಕೆಯನ್ನ ಮಾಡಿ, ಜನರ ಮೇಲೆ ಸುಳ್ಳು ಅಪವಾದ ಮಾಡಿ ಅವರನ್ನ ಶಿಕ್ಷಿಸುವುದು ಸರಿಯಲ್ಲ ಎಂದು ಹೇಳಿದರು. ನಮ್ಮ ಮೇಲೆ ಕೂಡ ಬೀಳಲಿಕ್ಕೆ ಸಾಧ್ಯ ಇದೆ, ಹಿಂದೂಗಳ ಮೇಲೂ ಬೀಳಲಿಕ್ಕೆ ಸಾಧ್ಯ ಇದೆ. ಇದು ಏನು ಮಾಡಿದರೆ ಸರಿಯಲ್ಲ, ಏನು ಜಾರಿಗೆ ತರಲಿಕ್ಕೆ ಹೊರಟಿದ್ದಾರೆ ಇದು ಸರಿಯಲ್ಲ. ಸಂವಿಧಾನಾತ್ಮಕವಾಗಿ ಯಾವುದು ಕಾನೂನು ಇದೆ ಅದನ್ನೇ ಇರಲಿ. ಹೊಸತು ಕಾನೂನು ತಂದು ಜನರ ಮೇಲೆ ದಬ್ಬಾಳಿಕೆ ಮಾಡುವಂಥ, ಜನರನ್ನು ಸುಳ್ಳು ಅಪವಾದ ಹಾಕಿ ಅವರನ್ನು ಶಿಕ್ಷಿಸುವಂಥ ಕೆಲಸ ಮಾಡಬಾರ್ದು ಅಂತ ನಾನು ಕೂಡ ಅದರ ಬಗ್ಗೆ ಒತ್ತಾಯವನ್ನು, ಈ ಕಾನೂನು ಹಿಂದೆ ತಗೊಳ್ಬೇಕಂತ ಒತ್ತಾಯ ಮಾಡ್ತೇನೆ. ವಿಶ್ವಾಸವರು ಅಲ್ಲಿ ಇದು ಕನ್ವರ್ಷನ್ ಮಾಡ್ತಾರೆ ಅಂತೇಳಿ ನಮ್ಮ ಮೇಲೆ ಅಪವಾದ ಬೆಳಗ್ಗೆ ಚಾನ್ಸಸ್ ಇದೆ. ಇಂಥದ್ದು ಹಲವಾರು ಇನ್ಸ್ಟಿಟ್ಯೂಷನ್ಗಳಿದೆ ಸೇವೆ ಮಾಡುವಂಥದ್ದು. ಎಲ್ಲರ ಮೇಲೆ ಇಂಥ ಕೊರೋನಾದ ಸಂದರ್ಭದಲ್ಲಿ ಹಲವಾರು ಜನರು ಆಹಾರ ಪೊಟ್ಟಣಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದು, ಆ್ಯಂಬುಲೆನ್ಸ್ ಸರ್ವಿಸ್ ಕೊಟ್ಟದ್ದು, ಜನರನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುವಂಥದ್ದು, ಅದಕ್ಕೂ ಕೂಡ ಇಂಥ ಅಪವಾದ ಬಿದ್ದು ಅವರನ್ನು ಅರೆಸ್ಟ್ ಮಾಡುವಂಥ ಸಂದರ್ಭ ಇದೆ. ಅದಕ್ಕೋಸ್ಕರ ಇದರಲ್ಲಿ ಬಹಳ ಜನರ ಮೇಲೆ ಒಂದು ಸುಳ್ಳು ಅಪವಾದ ಹಾಕಿ ಅವರನ್ನು ತೊಂದರೆಗೆ ಸಿಲುಕಿಸುವಂಥ ಸಂದರ್ಭಗಳು ಖಂಡಿತವಾಗಿಯೂ ಇದರಲ್ಲಿದೆ. ಇದನ್ನು
ಮತ್ತು ಈ ಏನು ಇದು ಕಾಯ್ದೆ ತಂದಿದ್ದಾರೆ ಇದನ್ನು ಹಿಂಪಡಿಬೇಕಂತ ನಾವೆಲ್ಲರೂ ಒತ್ತಾಯ ಮಾಡ್ತೀವಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ನ್ಯಾಯವಾದಿ ಕಳ್ಳಿಗೆ ತಾರನಾಥ್ ಶೆಟ್ಟಿ, ಹೊನ್ನಯ್ಯ, ಮೊಹಮ್ಮದ್, ಸವಾದ್, ಪ್ರಕಾಶ್ ಸಾಲ್ಯನ್, ರಮಾನಂದ್ ಪೂಜಾರಿ, ಪ್ರೇಮ್, ಟಿಕೆ ಸುಧೀರ್ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.